ಪ್ರಪಂಚದ ಹಲವು ದೇಶಗಳಲ್ಲಿ ನದಿಗಳೇ ಇಲ್ಲ. ಅವು ಬಾವಿ, ಮಳೆ, ಆಧುನಿಕವಾಗಿ ಉಪ್ಕಳೆ ತಂತ್ರಜ್ಞಾನ ಬಳಸಿ ಕಡಲಿನ ನೀರನ್ನು ಬಳಸಿಕೊಳ್ಳುತ್ತಿವೆ. ಸೌದಿ ಅರೇಬಿಯಾವು ನದಿ ಹೊಂದಿಲ್ಲ, ಬಾವಿ ಹೊಂದಿವೆ. ಈಗ ಇದು 70% ಉಪ್ಕಳೆ ತಂತ್ರಜ್ಞಾನದ ನೀರು ಬಳಸುತ್ತಿದೆ. ಕತಾರ್ ಕೂಡ ಬಾವಿ ಒಯಸಿಸ್ ನಂಬಿದ್ದ ದೇಶ ಈಗ ಉಪ್ಕಳೆ ತಂತ್ರಜ್ಞಾನದ ಕಡಲ ನೀರು ಬಳಸತೊಡಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಮೇಲಿನೆರಡು ದೇಶಗಳ ಮಾದರಿಯತೆಯಾಗಿದೆ. ಬಹರೇನ್ 60% ಉಪ್ಕಳೆ ತಂತ್ರಜ್ಞಾನದ ಮೂಲಕ ನೀರು ಪಡೆದರೆ ಇಲ್ಲಿ ಬಹಳ ನೀರೂಟಿಗಳು ಇವೆ. ಕುವೈತ್ ಸಹ ಮೇಲಿನ ಮಾದರಿಯ ವ್ಯವಸ್ಥೆಯನ್ನ ಹೊಂದಿದೆ. ಉಳಿದದ್ದು ನೆಲದಡಿಯ ನೀರು ಬಳಸುತ್ತದೆ. ಒಮನ್ನಲ್ಲಿ ಒಯಸಿಸ್ ಮತ್ತು ಒಣಗಿದ ನದಿಗಳು ಇದ್ದು ಮಳೆಗಾಲದಲ್ಲಿ ಅವು ಜೀವಜಲ ತುಂಬಿಕೊಳ್ಳುತ್ತವೆ. ಇತ್ತೀಚೆಗೆ ಈ ಸುತ್ತಿನಲ್ಲಿ ಭಾರೀ ಮಳೆಯಾಗುತ್ತಿದ್ದು ಹೊಸ ನದಿಗಳು ಹುಟ್ಟಿಕೊಳ್ಳುತ್ತವೆ. ದ್ವೀಪ ದೇಶಗಳಾದ ಮಾಲ್ಡೀವ್ಸ್ ಮತ್ತು ನವ್ರು ನೀರಿಗೆ ತೊಂದರೆ ಪಡುವ ನಾಡುಗಳಾಗಿವೆ. ಮಾಲ್ಡೀವ್ಸ್ ಬಹು ಹಿಂದಿನಿಂದಲೂ ಮಳೆಕೊಯ್ಲಿಗೆ ಪ್ರಸಿದ್ಧ. ನವ್ರು ನೆಲದಡಿ ನೀರನ್ನೇ ನಂಬಿದೆ. ಪ್ರಪಂಚದ 1ನೇ ಮತ್ತು 2ನೇ ಅತಿ ಚಿಕ್ಕ ದೇಶಗಳಾದ ವ್ಯಾಟಿಕನ್ ಸಿಟಿ ಹಾಗೂ ಮೊನಾಕೋ ದೇಶಗಳಿಗೆ ಇಟಲಿ ನೀರು ಪೂರೈಕೆ ಮಾಡುತ್ತಿದೆ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.